ಪುತ್ತೂರು ಕಾನೂನು ನೆರವು ಪ್ರಾಧಿಕಾರ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಶಿಶು ಅಭಿವೃದ್ಧಿ ಇಲಾಖೆ, ವಕೀಲರ ಸಂಘ, ಶ್ರೀಶಕ್ತಿ ಬ್ಲಾಕ್ ಸೊಸೈಟಿ, ರೋಟರಿ ಕ್ಲಬ್ ಪುತ್ತೂರು, ಯುವ ಮತ್ತು ಅಲೈಟ್ ಇವುಗಳ ಸಹಯೋಗದೊಂದಿಗೆ ಕಾನೂನು ಮಾಹಿತಿ ಕಾರ್ಯಕ್ರಮ ಮಗಳ ಉಳಿಸಿ ಮಗಳನ್ನ ಓದಿಸಿ ಕಾರ್ಯಕ್ರಮದ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮವು ರೋಟರಿ ಮನಿಷಾ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಎಸಿಜೆಎಂ ರಮೇಶ್ ಎಂ ಅವರು ಮಾತನಾಡಿ, ಸ್ವಾತಂತ್ರ್ಯ ದೊರೆತು 75 ವರ್ಷ ಕಳೆದರೂ ಮಹಿಳೆಯರು ಹಾಗೂ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಶೋಷಣೆಗೆ ಒಳಗಾಗುತ್ತಿದ್ದಾರೆ. ಸಂವಿಧಾನಾತ್ಮಕವಾಗಿ ಅವರಿಗೆ ದೊರೆತ ಹಕ್ಕುಗಳು ತಲುಪುತ್ತಿಲ್ಲ. ಎಷ್ಟೇ ಕಾನೂನುಗಳು ಬಂದರೂ ಮಹಿಳೆಯರಿಗೆ ಶೋಷಣೆ ತಪ್ಪಿಲ್ಲ. ಮಹಿಳೆಗೆ ದೇವಿಯ ಸ್ಥಾನ ಕೊಟ್ಟರೂ ಪುರುಷ ಪ್ರಧಾನವಾದ ದೇಶದಲ್ಲಿ ಮಹಿಳೆಯ ಶೋಷಣೆ ತಪ್ಪಿಲ್ಲ. ವ್ಯಕ್ತಿಯ ಸಾಮರ್ಥ್ಯಕ್ಕಿಂತ ಹೆಚ್ಚು ಉಡುಗೊರೆ ನೀಡುವುದು, ಪಡೆಯುವುದು ಅಪರಾಧ. ಅದು ವರದಕ್ಷಿಣೆಗೆ ಸಮಾನ. ಕಾನೂನು ಗರ್ಭದಿಂದ ಗೋರಿಯ ತನಕ ನಮ್ಮನ್ನ ಹಿಂಬಾಲಿಸುತ್ತದೆ. ಗರ್ಭವತಿಯಾಗಿ ಮಗು ಹುಟ್ಟಿ ಬೆಳೆಯುವಂತಹ ಹಕ್ಕು ಸಂವಿಧಾನಾತ್ಮಕವಾಗಿ ಲಭ್ಯವಾಗುತ್ತದೆ. ಕಾನೂನನ್ನ ಗೌರವಿಸಿ ರಕ್ಷಿಸಿದಾಗ ಕಾನೂನು ನಮ್ಮನ್ನ ರಕ್ಷಣೆ ಮಾಡುತ್ತದೆ ಎಂದರು. ಕಾನೂನಿನ ಅರಿವು ಪ್ರತಿಯೊಬ್ಬರಿಗೂ ಬೇಕಾಗುತ್ತದೆ. ಅದರಲ್ಲೂ ಸಮಾಜದಲ್ಲಿ ಶೋಷಣೆಗೆ ಒಳಗಾದಂತಹ ಒಂದು ಗ್ರೂಪ್ಗೆ ಮುಖ್ಯವಾಗಿ ಬೇಕು. ಇದರಲ್ಲಿ ಒಂದು ಸ್ಟಡಿ ಪ್ರಕಾರ ಗೊತ್ತಾಗಿರೋದು, ನಾವು ಮಹಿಳೆಯರ ಏನೆಲ್ಲ ಪೂಜಿಸ್ತೇವೆ, ಭೂಮಾತೆ ಅಂತೀವಿ, ಗಂಗೆ ಅಂತೀವಿ, ಆದಿಶಕ್ತಿ ಅಂತೀವಿ, ಚಾಮುಂಡೇಶ್ವರಿ ಅಂತೀವಿ, ಎಲ್ಲ ಶಕ್ತಿಯುತ ದೇವ ಸರಸ್ವತಿ, ಲಕ್ಷ್ಮಿ, ಅನ್ನಪೂರ್ಣೇಶ್ವರಿ, ಅಷ್ಟಲಕ್ಷ್ಮಿ ಎಲ್ಲವೂ ಮಹಿಳೆಯರು. ಆದರೂ ಕೂಡ ಮಹಿಳೆಯರನ್ನು ನಡೆಸ್ಕೊಳ್ತಾ ಇರ್ತಕ್ಕಂಥ ರೀತಿ ಪುರುಷ ಪ್ರಧಾನ ಸಮಾಜದಲ್ಲಿ ಬಹಳ ಶೋಚನೀಯ. ಸೊ ಹೀಗಾಗಿ ಮೊದಲನೇದಾಗಿ ಸಿಆರ್ಪಿಸಿನಲ್ಲಿ ಕಲಂ 125 ಸೇರಿಸಿದೆ. ಏನು ಅಂತಂದ್ರೆ, ಶೋಷಣೆಗೆ ಒಳಗಾದ ಗಂಡನಿಂದ ಪರಿತ್ಯಕ್ತಳಾದ ಮಹಿಳೆಗೆ ಜೀವನಾಂಶಕ್ಕೆ ಅವರಿಗೆ ಏನಾದರೂ ಕೊಡಿಸಬೇಕು ಅಂತ. ನ್ಯಾಯವಾದಿಗಳಾದ ಕೆ ಭಾಸ್ಕರ್ ಕೋಡಿಂಬಾಳ ಹಾಗೂ ಹರಿಣಾಕ್ಷಿ ಜೆ ಶೆಟ್ಟಿ ಸಂಪನ್ಮೂಲ ವ್ಯಕ್ತಿಗಳಿಗೆ ಆಗಮಿಸಿ ಮಾಹಿತಿಯನ್ನ ನೀಡಿದರು. ಡಿವೈಎಸ್ಪಿ ಡಾಕ್ಟರ್ ಗಾನಾ ಪಿ ಕುಮಾರ್, ಮಹಿಳಾ ಠಾಣಾ ನಿರೀಕ್ಷಕ ತಿಮ್ಮಪ್ಪ ನಾಯ್ಕ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು.